ಈ ಹರೀಶ್ ಪೂಂಜಾರು ಅತ್ಯಂತ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಅವರು ಮೊನ್ನೆ ಚುನಾವಣೆಗೆ ನಿಂತಾಗ ಇಲ್ಲಿ ಒಬ್ಬರು ನನ್ನದೇ ಸಮುದಾಯದವರು, ಯಾರಂತ ಹೆಸರು ಹೇಳೋದಿಲ್ಲ, ಅವ್ರು ಹೇಳಿದ್ರು ಈ ಜಾತಿಯ ಕಾರಣಕ್ಕೋಸ್ಕರ ಈ ಸಲ ನಾವು ಬದಲಾವಣೆ ಮಾಡಬೇಕು ಅಂತ ತಿರುಗಿದ್ರು. ಅವರಿಗೆ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಹರಿಕೃಷ್ಣನ್ನ, ನಾನು ಕೂಡ ಅದೇ ಸಮುದಾಯ. ನನ್ನಲ್ಲಿ ಒಂದು ದಿನ ಒಂದು ಗಂಟೆ ಬರಲಿಲ್ಲ, ಒಂದು ನಿಮಿಷ ಬರಲಿಲ್ಲ, ಕಿರಿಕಿರಿ ಇದ್ರು ಕೂಡ ಹರೀಶ್ ಪೂಂಜಾ ನನ್ನ ಹತ್ರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲರೂ ಬಂದು ಕೆಲಸ ಮಾಡಿದ್ದಾರೆ. ಆದ್ರೆ ಆ ಪುಣ್ಯಾತ್ಮ ಅಲ್ಲಿಗೆ ಒಂದು ನಿಮಿಷ ಬರಲಿಲ್ಲ. ಕೆಲವು ಸಲ ಕಾಂಗ್ರೆಸ್ನ ವ್ಯಾಮೋಹನ ಈಗ ಅನಿಸ್ತದೆ ನಂಗೆ, ಅವರಿಗೆ ಕಾದರ್ನ ಏನಾದ್ರೂ ವ್ಯಾಮೋಹ ಬಂದಿತ್ತ? ನಿಮ್ಗೆ MLA ಅವರ ಬಗ್ಗೆ ನಾನು ಹೇಳುದಿಲ್ಲ, ಹರೀಶ್ ಪೂಂಜಾರ ಹೇಗಿರ್ತಾರಂತ ನಾನು ಹೇಳುದಿಲ್ಲ. ಯಾಕೆಂದ್ರೆ ಹರೀಶ್ ಪೂಂಜಾರಂತ ಒಬ್ಬ ಒಡಿಬಡಿ ದಾಂಡಿಗ, ಅವರಂತ ಒಬ್ಬ ಕ್ರಿಯಾಶೀಲ MLA, ಸಾಕಷ್ಟು ಕ್ರಿಯಾಶೀಲ. ಯಾಕೆಂದ್ರೆ ಮೊನ್ನೆ ಕಡಬದಲ್ಲಿ ಘಟನೆ ಆದಾಗ 1 ಗಂಟೆ ರಾತ್ರಿ ಕಡಬದಲ್ಲಿ ಹೋಗಿ ನಿಲ್ಲುವಂತ ಒಬ್ಬ ಕ್ರಿಯಾಶೀಲ ಶಾಸಕ ಯಾರಂದ್ರೆ ಹರೀಶ್ ಪೂಂಜಾ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಅಂತ ಶಾಸಕರನ್ನ ನನಗೆ ಗೊತ್ತಿರುವ ಮಟ್ಟಿಗೆ ಇತಿಹಾಸದಲ್ಲಿ ಅಭಿವೃದ್ಧಿ ಮಾಡಿದನ್ನ ಈ ಬೆಳ್ತಂಗಡಿಯ ನಾನು ನೆರಿಯ ಬಾಬಣ್ಣನದ್ದು ಅಥವಾ ಬೇರೆ ಬೇರೆ ಅವರು ಮಾತಾಡೋದನ್ನು ಕೇಳಿದ್ದೆ. ನಮಗೆ ರೋಡ್ ಇಲ್ಲ, ನಮಗೆ ರಸ್ತೆ ಇಲ್ಲ. ಎಂತೆಂಥ ರೋಡ್ ಮಾಡಿದ್ದಾರೆ, ಎಂತೆಂಥ ರಸ್ತೆ ಮಾಡಿದ್ದಾರೆ, ಎಂತೆಂಥ ಬ್ರಿಡ್ಜ್ ಮಾಡಿದ್ದಾರೆ. ಕಾಂಗ್ರೆಸ್ನವರಿಗೆ ಪಾನೇರ್ ಬ್ರಿಡ್ಜ್ ಮಾಡಲಿಕ್ಕೆ 13 ವರ್ಷ ಹೋಗಿತ್ತು. ಅಂತ 100-200 ಬ್ರಿಡ್ಜ್ ಅನ್ನ ಬೆಳ್ತಂಗಡಿಯಲ್ಲಿ ಮಾಡುವ ಮುಖಾಂತರ ಈ ಹರೀಶ್ ಪೂಂಜಾರು ಅತ್ಯಂತ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ. ಅವರು ಮೊನ್ನೆ ಚುನಾವಣೆಗೆ ನಿಂತಾಗ ಇಲ್ಲಿ ಒಬ್ಬರು ನನ್ನದೇ ಸಮುದಾಯದವರು, ಯಾರಂತ ಹೆಸರು ಹೇಳೋದಿಲ್ಲ, ಅವ್ರು ಹೇಳಿದ್ರು ಈ ಜಾತಿಯ ಕಾರಣಕ್ಕೋಸ್ಕರ ಈ ಸಲ ನಾವು ಬದಲಾವಣೆ ಮಾಡಬೇಕು ಅಂತ ತಿರುಗಿದ್ರು. ಅವರಿಗೆ ನಾನು ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಹರಿಕೃಷ್ಣನ್ನ, ನಾನು ಕೂಡ ಅದೇ ಸಮುದಾಯ. ನನ್ನಲ್ಲಿ ಒಂದು ದಿನ ಒಂದು ಗಂಟೆ ಬರಲಿಲ್ಲ, ಒಂದು ನಿಮಿಷ ಬರಲಿಲ್ಲ. ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ಹರೀಶ್ ಪೂಂಜಾರಿಗೆ ಇಲ್ಲಿ ಕಿರಿಕಿರಿ ಇದ್ರು ಕೂಡ ಹರೀಶ್ ಪೂಂಜಾ ನನ್ನ ಹತ್ರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಿದ್ದಾರೆ. ಭರತ್ ಶೆಟ್ಟರು ಬಂದಿದ್ದಾರೆ. ನಮ್ಮ ಜಿಲ್ಲೆಯ ಎಲ್ಲರೂ ಬಂದು ಕೆಲಸ ಮಾಡಿದ್ದಾರೆ. ಆದ್ರೆ ಆ ಪುಣ್ಯಾತ್ಮ ಅಲ್ಲಿಗೆ ಒಂದು ನಿಮಿಷ ಬರಲಿಲ್ಲ. ಇಲ್ಲಿ ಮಾತ್ರ ಈ ಸಲ ಇವರಿಗೆ ಚೇಂಜ್ ಮಾಡಬೇಕು, ಅವರಿಗೆ ಚೇಂಜ್ ಮಾಡಬೇಕು. ನಿನ್ನೆ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ನನ್ನ ಸಮಾಜದವರಾಗಿ ನನಗೆ ಬೇಸರ ಆಗ್ತದೆ. ನಾನು ಅವರ ಹತ್ರ ಪ್ರಶ್ನೆ ಮಾಡೋದು, ನಿಮಗೆ ಕಾಂಗ್ರೆಸ್ನ ವ್ಯಾಮೋಹ ಅಥವಾ ಹಿಂದೂ ವಿರೋಧಿ ಆಲೋಚನೆನ? ನಾವೆಲ್ಲ ಹಿಂದುತ್ವದ ಆಧಾರದ ಮೇಲೆ ಸಂಘಟನೆಯಲ್ಲಿ ಕೆಲಸ ಮಾಡಿಕೊಂಡು ಬಂದವರು. ನಾವು ಧರ್ಮ ಮೊದಲು, ನಮ್ಮದು ಧರ್ಮಕ್ಕಿಂತ ಇನ್ನೊಂದು ಬೇರೆ ಏನಿಲ್ಲ. ಧರ್ಮ ಉಳಿದ್ರೆ ಮಾತ್ರ ನಮ್ಮ ಜಾತಿಯ ವ್ಯವಸ್ಥೆ ಉಳಿಬೋದು. ಆದ್ರಿಂದ ನಾನು ವಿನಂತಿ ಮಾಡೋದು, ಯಾವುದು ಕೂಡ ಯಾವ ಜಾತಿ ಅದು ಇದೆಲ್ಲ ನಮ್ಮ ದೇಶ ಉಳಿದ್ರೆ ಮಾತ್ರ. ಇದೊಂದು ರಾಷ್ಟ್ರೀಯ ಚುನಾವಣೆ. ನಾನು ಕೆಲವು ಸಲ ನನಗೆ ಅನಿಸುವುದು, ಅವರು ತುಂಬ ಜನ ಕೇಳಿದ್ರು ನಿಮ್ಮ ಹತ್ರ ಬರಲಿಲ್ಲ ಅಂತ ಹೇಳುವಾಗ ನನಗೆ ಸಹ ಬೇಸರ ಆಗ್ತಾ ಇತ್ತು. ಕೆಲವು ಸಲ ಕಾಂಗ್ರೆಸ್ನ ವ್ಯಾಮೋಹನ ಈಗ ಅನಿಸ್ತದೆ ನನಗೆ, ಅವರಿಗೆ ಕಾದರ್ನ ಏನಾದರೂ ವ್ಯಾಮೋಹ ಬಂದಿತ್ತ? ಇಲ್ಲದಿದ್ರೆ ಅವ್ರು ಯಾಕೆ ಈ ಥರ ಮಾಡ್ತಾರೆ? ಈ ಕಾಂಗ್ರೆಸ್ನ ವ್ಯಾಮೋಹ, ಕಾದರ್ನ ವ್ಯಾಮೋಹದಿಂದಾಗಿ ಈ ಥರ ಮಾಡಿದ್ರ? ಈ ಥರ ಒಂದು ಗಂಭೀರವಾದ ಆಲೋಚನೆ ನಮ್ಮ ಮನಸ್ಸಲ್ಲಿ ಬರ್ತಾ ಉಂಟು. ಒಟ್ಟು ಇದು ಚುನಾವಣೆ ಮಾತ್ರ ರಾಷ್ಟ್ರೀಯ ಚುನಾವಣೆ, ನರೇಂದ್ರ ಮೋದಿ ಅವರ ಚುನಾವಣೆ. ಯಾವ ಕಾಲದಲ್ಲಿ ರಾಮ ಮಂದಿರ ಆಗಬೇಕು ಅಂತ ಎಲ್ಲರೂ ಹೋರಾಟ ಮಾಡ್ತಿದ್ರ, ಆ ರಾಮ ಮಂದಿರವನ್ನ ಲೋಕಾರ್ಪಣೆ ಮಾಡಿದಂಥ ಒಬ್ಬ ಜಗತ್ತಿನ ಅತ್ಯಂತ ಶ್ರೇಷ್ಠ ಪ್ರಧಾನಮಂತ್ರಿಯ ಚುನಾವಣೆ. ಕಾಶ್ಮೀರದಲ್ಲಿ ಹಣ ಕೊಟ್ಟು ಕಲ್ಲು ಹೊಡೆಯವರನ್ನು ನಿಲ್ಲಿಸಿದಂಥ ಒಬ್ಬ ನರೇಂದ್ರ ಮೋದಿ ಅವರ ಚುನಾವಣೆ. ಈ ದೇಶದ ಮಹಿಳೆಯರಿಗೆ 33% ರಿಸರ್ವೇಷನ್ ಕೊಟ್ಟಂತ ನರೇಂದ್ರ ಮೋದಿ ಅವರ ಚುನಾವಣೆ. ಈ ದೇಶದ ಪ್ರತಿ ಮನೆಗೆ ನಲ್ಲಿ ನೀರಿನಂತ ಯೋಜನೆಯನ್ನ, ಜಲಸಿರಿ ಯೋಜನೆಯನ್ನ ಕೊಟ್ಟಂತ ಒಬ್ಬ ಸಮರ್ಥ ದೇಶದ ಪ್ರಧಾನಮಂತ್ರಿಯ ಚುನಾವಣೆ. ಈ ದೇಶದ ಸರ್ವ ನಾಗರಿಕನನ್ನ ಮೇಲೆತ್ತುವಂತ ಒಬ್ಬ ದೊಡ್ಡ ಮನಸ್ಸು ಮಾಡಿದಂತ ನರೇಂದ್ರ ಮೋದಿ ಅವರ ಚುನಾವಣೆ. ಪಾಕಿಸ್ತಾನದವರು ನಮ್ಮನ್ನು ಮುಟ್ಟಿದ್ರೆ ಅವರ ಬಾಯಿ ಮುಚ್ಚಿಸುವ ರೀತಿಯಲ್ಲಿ, ಅವರ ದಮ್ಮಿಲ್ಲದ ರೀತಿಯಲ್ಲಿ ಮಾಡುವಂಥ ಒಬ್ಬ ಸಮರ್ಥ ದೇಶದ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸಮರ್ಥ ನಾಯಕ ನರೇಂದ್ರ ಮೋದಿ ಅವರ ಚುನಾವಣೆ. ನಾವು ಗಂಭೀರವಾಗಿ ತಗೊಳ್ಬೇಕು. ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು, ವೇದಿಕೆಯ ಮುಂಭಾಗದಲ್ಲಿ ಕೂತ ಎಲ್ಲ ಅಧ್ಯಕ್ಷ ಕಾರ್ಯದರ್ಶಿ ಮತ್ತು ಆ ಭಾಗದಲ್ಲಿ ಕೂತ ಎಲ್ಲ ನಿಮ್ಮಲ್ಲಿ ವಿನಂತಿ ಮಾಡೋದು, ಇನ್ನು ಒಂದೊಂದು ನಿಮಿಷ ಕೂಡ ನೀವು ವ್ಯರ್ಥ ಮಾಡಲಿಕ್ಕೆ ಬಿಡಬಾರ್ದು. ನನಗೆ ವಿಶ್ವಾಸ ಇದೆ, ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾರಿ ಎಲ್ಲ ಕಡೆ ಬಂದು ಹೇಳ್ತಾರೆ, ಶ್ರೀನಿವಾಸರೇ ಜಯಂತನ್ನ ಹೇಳಿದ್ರು ನಾನು 4.5 ವರ್ಷಗಳ ಕಾಲ ಯಾವ ರೀತಿ ಕೆಲಸ ಮಾಡಿದ್ದೇವೆ ಅಂತ. ನಾನು ವಿನಂತಿ ಮಾಡೋದು, ನಮ್ಮ ಬೆಳ್ತಂಗಡಿಯಲ್ಲಿ 50-60 ಸಾವಿರ ಲೀಡ್ ತರುವಂತ ಈ ಚುನಾವಣೆಯಲ್ಲಿ ಕೆಲಸ ಆಗುವಂತ ಅವಶ್ಯಕತೆ ಇದೆ. ಚಾಲೆಂಜ್ ತಕ್ಕೊಳ್ಬೇಕು. ನಾವು ಯಾವತ್ತೂ ಕೂಡ ಭಾರತೀಯ ಜನತಾ ಪಾರ್ಟಿ ಈ ನಳಿನಣ್ಣನನ್ನ ಯಾವ ರೀತಿ ಹೋದ ಸಲ 2,73,000 ಮತಗಳ ಅಂತರದಿಂದ ಗೆಲ್ಲಿಸಿದೇವ, ಈ ಸಲ
ನಾವು 3.5 ಲಕ್ಷದಿಂದ ಬ್ರಿಜೇಶ್ ಚೌಟರನ್ನ ಗೆಲ್ಲಿಸುವ ಮುಖಾಂತರ ಆ ಗೆಲ್ಲಿಸುವುದಕ್ಕೆ ಬೆಳ್ತಂಗಡಿಯ 60-70 ಸಾವಿರ ಹೆಚ್ಚುವರಿ ಮತ ಬರುವ ನಿಟ್ಟಿನಲ್ಲಿ ಎದುರು ಕೂತ ಬೂತಿನ ಅಧ್ಯಕ್ಷರು ನಮ್ಮ ಆತ್ಮೀಯ ಬಂಧುಗಳೆಲ್ಲ ಒಂದೊಂದು ನಿಮಿಷ ಹಾಳು ಮಾಡದೆ ಪ್ರತಿದಿನ ಬೂತ್ ಮಟ್ಟದಲ್ಲಿ ಕೆಲಸ ಕಾರ್ಯವನ್ನು ಮಾಡುವಂಥ ಎಲ್ಲ ಕೆಲಸಕ್ಕೆ ನೀವೆಲ್ಲ ಸಹಕಾರ ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ನಾಳಿದ್ದು 4ನೇ ತಾರೀಕು ಮಂಗಳೂರಿನ ನಮ್ಮ ಚುನಾವಣಾ ಕಚೇರಿ ಅಲ್ಲಿಂದ ಬೃಹತ್ ಪಾದಯಾತ್ರೆ ಮುಖಾಂತರ ನಮ್ಮ ನಾಮಪತ್ರವನ್ನು ಸನ್ಮಾನ್ಯ ಬ್ರಿಜೇಶ್ ಚೌಟ ಅವರು DC ಕಚೇರಿಯಲ್ಲಿ ಚುನಾವಣಾಧಿಕಾರಿಗೆ ನೀಡಲಿಕ್ಕಿದ್ದಾರೆ. ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿ ಮಾಡುವುದು ಬೂತ್ ಅಧ್ಯಕ್ಷರೇ, ನಿಮ್ಮ ಕಡೆಯಿಂದ ಭಾರಿ ದೊಡ್ಡ ಪ್ರಮಾಣದಲ್ಲಿ ಇವತ್ತೇ ಈಗಲೇ ನಿರ್ಧಾರ ಮಾಡಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಂಗಳೂರಿಗೆ 9 ಗಂಟೆಗೆ ಮುಟ್ಟುವ ರೀತಿಯಲ್ಲಿ ನೀವೆಲ್ಲ 4 ತಾರೀಕಿಗೆ ಬರಬೇಕು ಅಂತ ಆಹ್ವಾನವನ್ನು ಈ ಮೂಲಕ ಕೊಡುವುದರ ಮುಖಾಂತರ ಈ ಚುನಾವಣೆಯನ್ನ ಐತಿಹಾಸಿಕವಾದ ಚುನಾವಣೆಯಾಗಿ ಐತಿಹಾಸಿಕ ಗೆಲುವಿನ ಚುನಾವಣೆಯಾಗಿ ಮಾಡಲಿಕ್ಕೆ ನೀವೆಲ್ಲ ಸಹಕಾರ ಕೊಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ಕುಂಪಲ ಇವರಿಗೆ. ಮುಂದೆ ನಮ್ಮ ನೂತನ ಅಧ್ಯಕ್ಷರು ಶ್ರೀನಿವಾಸ ರಾವ್ ಅವರು 2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದ್ದೇನೆ.